ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ವಿಧಿಸುತ್ತಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈಸ್ ಮಿಲ್ ಮಾಲೀಕರು, ವರ್ತಕರು ತುಮಕೂರು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ರೈಸ್ ಮಿಲ್ ಮಾಲೀಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಮೇಶ್ ಬಾಬು ಮಾಧ್ಯಮಗಳ ಜೊತೆ ಮಾತನಾಡಿ, ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ವಿಧಿಸುತ್ತಿರುವುದು ಸಾಮಾನ್ಯ ಜನರಿಗೆ ತೊಂದರೆಯಾಗಲಿದೆ ಎಂದರು. ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ಹಾಕಬಾರದು, ಇದನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಇದರ ವಿರುದ್ಧ ದೇಶವ್ಯಾಪಿ ಹೋರಾಟ ನಡೆಯುತ್ತಿದ್ದು, ಕೇಂದ್ರ ಸರ್ಕಾರ ತಕ್ಷಣವೇ ಜಿಎಸ್ಟಿ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆಗೆ ಪ್ರತಿಭಟನಾಕಾರರು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಎಲ್ಲ ಜನಸಾಮಾನ್ಯರಿಗೂ ಬಡವ್ರ ಬಗ್ಗರಿಗೆಲ್ಲ ಏಟ್ ಬೀಳ್ತಕ್ಕಂಥದ್ದು ಏನು ನಾವೇನು ಕೇಳೋದ್ರಲ್ಲ ಅರ್ಥ ಇಲ್ವಾ? ಏನು ನಾವು ಅಲ್ಲೇ ಹೋಗ್ಬೇಕು ಅನ್ನೋದೇನು, ಏನು ಇಲ್ಲೇ ಕೊಡಬೇಕು ಅನ್ನೋದೇನು? ಶಾಂತಿಯುತವಾದ ಧರಣಿ ಇದು. ಯಾವುದೇ ತರವಾದ ನಾವು ಇದನ್ನು ಮಾಡ್ತಿಲ್ಲ. ಶಾಂತಿಯುತ ಮನವಿ ತಲುಪ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವಿವತ್ತು ಮನವಿಯನ್ನ ತರಿಸೋದಕ್ಕೆ ಎಲ್ಲಾ ಸಂಘಟನೆಗಳು ಮಾಡ್ತಕ್ಕಂಥ ಹೋರಾಟದಲ್ಲಿ ಇವತ್ತು ಜನಸಾಮಾನ್ಯರ ಕಾಳಜಿ ರೈತರ ದೃಷ್ಟಿಯಿಂದ ಕಳೆದ ಹಲವು ದಶಕಗಳಿಂದ ಆಹಾರ ಧಾನ್ಯಗಳ ಮೇಲೆ ಯಾವುದೇ ರೀತಿ ತೆರಿಗೆ ಇರಲಿಲ್ಲ. ಈಗಾಗಲೇ ದಿನಸಿ ಸಾಮಗ್ರಿಗಳು ಪ್ರತಿಯೊಂದು ಸಾಮಗ್ರಿಗಳು ಇವತ್ತು ಹೆಚ್ಚಾಗಿದೆ, ಅತಿ ಹೆಚ್ಚಾಗಿದೆ. ಅದ್ರ ಜೊತೆ GST ಸೇರಿಸಿದ್ರೆ ಜನಸಾಮಾನ್ಯರು, ಬಡವರು, ಕಾರ್ಮಿಕರು, ರೈತರು ಎಲ್ಲಿ ಹೋಗ್ಬೇಕಾಗತ್ತೆ? ದಯಮಾಡಿ ಈ ಸಮಯದಲ್ಲಿ ಆಹಾರ ಧಾನ್ಯಗಳ ಮೇಲೆ ತೆರಿಗೆ ವಿಧಿಸಿದ ರೈತರು, ಬಡವರು ತುಂಬಾ ಕಷ್ಟ ಆಗ್ತದೆ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ರೈಸ್ ಮಿಲ್ ವರ್ತಕರು, ಕೆಲಸಗಾರರು ಮತ್ತು ಧಾನ್ಯ ವರ್ತಕರು, ರೈಸ್ ಸಂಘದವರು, ಚೇಂಬರ್ ಆಫ್ ಕಾಮರ್ಸ್ ಅವರು, ಚಿಲ್ಲರೆ ಅಂಗಡಿಯವರು, ಈ ನಾವೆಲ್ಲ ಸೇರಿರೋದು ಕಾರಣ ಏನು ಸೆಂಟ್ರಲ್ ಗೌರ್ಮೆಂಟು ಎಸೆನ್ಷಿಯಲ್ ಕಮಾಡಿಟೀಸ್ಗೆ 5% GST ಈ ತಿಂಗಳು 18ನೇ ತಾರೀಕಿಂದ ಏನು ಹಾಕಿದ್ದಾರೆ, ಇದು ಸಾಮಾನ್ಯ ಕಾಮನ್ ಪೀಪಲ್ಗೆ ಭಾಳ ಹೊರೆ ಆಗ್ತದೆ. ಅದು ಡೈರೆಕ್ಟ್ ಆಗಾದ್ರೆ ಇಂಡೈರೆಕ್ಟು ರೈತರುಗಳಿಗೆ, ಕಷ್ಟಪಟ್ಟು ಬೆಳೆದಿರೋ ಅಂತಹ ಬೆಳೆಗಳಿಗೆ ಅವ್ರಿಗೆ ಕಡಿಮೆ ಬೆಲೆ ಸಿಗ್ತದೆ, ಅವ್ರಿಗೆ ಎಲ್ಲನೂ ಸಹ ಕಷ್ಟ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ಎಲ್ಲ ಕಡೆಯಿಂದನೂ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಸೆಂಟ್ರಲ್ ಗೌರ್ಮೆಂಟು GSTಯನ್ನು ಅವರು ತೆಗಿಬೇಕು. ಏನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ 1ನೇ ತಾರೀಕಿಂದ ಎಸೆನ್ಷಿಯಲ್ ಕಮಾಡಿಟೀಸ್ಗೆ 5% ಏನು GST ಹಾಕಿದ್ದಾರೆ, ಅದರ ವಿರುದ್ಧವಾಗಿ ಸಾಮಾನ್ಯ ಮನುಷ್ಯನಿಗೂ ಹೊರೆ ಆಗೋದ್ರಿಂದ, ವಿಶೇಷವಾಗಿ ತುಂಬಾ ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾ ಇರುವಂತಹ ರೈತರಿಗೆ ಇದು ತುಂಬಾ ಅನ್ಯಾಯ ಆಗೋದಕ್ಕೋಸ್ಕರ ಇಡೀ ತುಮಕೂರು ಡಿಸ್ಟ್ರಿಕ್ಟಿನ ಎಲ್ಲ ವ್ಯಾಪಾರಸ್ಥರು, ರೈತ ಸಂಘದವರು, ಧಾನ್ಯ ವರ್ತಕರ ಸಂಘದವರು, ಚಿಲ್ಲರೆ ವ್ಯಾಪಾರಿಗಳು ಈ ಒಂದು ಪ್ರತಿಭಟನೆಯನ್ನ ಟೌನ್ ಹಾಲ್ ಸರ್ಕಲ್ ಇಂದ MG ರೋಡ್ ಮೂಲಕ DC ಅವ್ರಿಗೆ ಮತ್ತೆ GST ಕಮಿಷನ್ ಅವರಿಗೆ, ಸೊ ವಿಶೇಷ ಇಲಾಖೆಗಳಿಗೆ ನಾವು ಮನವಿಯನ್ನ ಪತ್ರವನ್ನು ಕೊಡೋದಕ್ಕೆ ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಈ ಸರ್ಕಾರ ಈ ಒಂದು 5% GSTನ GST ಹಾಕಕ್ಕೆ ಹೊರಟಿರ್ತಕ್ಕ, ಯಾಕಪ್ಪ ಅಂತಂದ್ರೆ ಒಂದು kg ಅಕ್ಕಿಗೆ 3 ರಿಂದ 4 ರೂಪಾಯಿ ಹೆಚ್ಚಾಗ್ತದೆ. ಅದ್ರ ಜೊತೆಯಲ್ಲಿ ಒಂದು ಕ್ವಿಂಟಲ್ಗೆ 300 ರಿಂದ 400, 500 ರೂಪಾಯಿವರೆಗೂ ಹೆಚ್ಚಾಗುವಂತ ಪರಿಸ್ಥಿತಿ ಇದೆ. ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥದ್ದು ಇದು. ಹಾಗೆಯೇ ಈಗ 12% ಇದ್ದಿದ್ದು ಕಂಟ್ರಾಕ್ಟ್ ಅಸೋಸಿಯೇಷನ್ದು ಅವ್ರಿಗೂ ಸಹ ತಿಳಿಸಿದ್ದು 12% ಇತ್ತು, ಅದನ್ನ ಈಗ 18% ಮಾಡಿದ್ದಾರೆ. ಎಲ್ಲ ಬಾರಿ ಖಂಡನೀಯ ವಿಚಾರ. ಇದನ್ನ ಕೂಡಲೇ ಹಿಂತಗಬೇಕು ಅಂತ ಹೇಳಿ ನಾನು CGST ಅವ್ರಿಗೂ ಮೊನ್ನೆ ನಾವು ಮೀಟಿಂಗಲ್ಲಿ ಮಾತಾಡಿದಾಗ ಅವ್ರಿಗೆ ವಿಚಾರ ತಿಳಿಸಿದ್ವಿ. ಅವ್ರದ್ದು ಆಫೀಸರ್ಸ್ ಇದೇನು ನಡೆಯೋದಿಲ್ಲ. ಇದೇನಿದ್ರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಇದ್ರ ಕಡೆ ಗಮನ ಕೊಟ್ಟು ಇದನ್ನು ಹಿಂತಗಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದನೇ ಇದಾಗಬೇಕು.
ಇದನ್ನೆಲ್ಲ ಹಿಂಪಡಿಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ವಿ ಚೇಂಬರ್ ಆಫ್ ಕಾಮರ್ಸ್. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.